ನಿಮ್ಮ ಪ್ರಶ್ನೆ. ಪ್ರಶ್ನೆ ನಂಬರ್ 762 ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರನ್ನ ಕೇಳಿದ್ದೆ. ಉತ್ತರ ಒದಗಿಸಲಾಗಿದೆ. ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಉತ್ತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಸಮಸ್ಯೆಯಿಂದಾಗಿ ಅಭಿವೃದ್ಧಿ ಕಟ್ಟಡ ಕಾಮಗಾರಿಗಳು ಸ್ಥಗಿತವಾಗಿರುವುದನ್ನು ಕಂಡುಬರುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ನಾನು ಕಳೆದ ಏಪ್ರಿಲ್ ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆದ ನಂತರ ಇವತ್ತಿನ ತನಕ CRZ ವಲಯದಲ್ಲಿ ಮರಳು ತೆಗೆಯುವಂಥ ಅವಕಾಶಗಳ ಅನುಮತಿ ರಾಜ್ಯದ ಸರ್ಕಾರದ ವತಿಯಿಂದ ಕೊಡಲಿಲ್ಲ. ಕಳೆದ ಹಲವಾರು ವರ್ಷಗಳಿಂದ CRZ ವಲಯದಲ್ಲಿ ಮರಳನ್ನು ತೆಗಿತಾ ಇದ್ದಾರೆ. ಆದರೆ ಈ ವರ್ಷ ಮರಳು ತೆಗೆಯದೇ ಇದ್ದು ಕೂಡ ಅವರಿಗೆ ಸರ್ಕಾರಕ್ಕೆ ಅದರ ಗಮನ ಬಂದಿರುವುದಿಲ್ಲ ಅಂತ ಹೇಳುವಂಥದ್ದು ಮಾಹಿತಿ ತಪ್ಪು. ಇವತ್ತು ಎಲ್ಲ ಕನ್ಸ್ಟ್ರಕ್ಷನ್ ಲೈನ್ಗಳು ಆಗ್ತಾ ಇದೆ. ತಮಗೂ ಗೊತ್ತಿದೆ, ತಾವು ಕೂಡ CRZ ವಲಯದಿಂದಲೇ ಆಯ್ಕೆಯಾಗಿ ಬಂದಿದ್ರಿ. ಇವತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ 3 ಯೂನಿಟ್ಗೆ 15,000 ರಿಂದ 16,000 ರೂಪಾಯಿ ಅನ್ನ ಪಡ್ಕೊಂಡು ಇವತ್ತು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗಾಗಿ ನಾನ್ CRZ ವಲಯದ ಮರಳನ್ನು CRZ ವಲಯದ ಮರಳಿಗೆ ಹೋಲಿಕೆ ಮಾಡಿಕೊಂಡು ಆ ರೀತಿಯ ಕಾಮಗಾರಿಗಳ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ. ನಾನ್ CRZ ಅಲ್ಲಿ ಇವರು ಮರಳು ಸಿಗ್ತಾ ಇದೆ, ಬಟ್ CRZ ವಲಯದ ಮರಳು ಆ ಕನ್ಸ್ಟ್ರಕ್ಷನ್ ವರ್ಕ್ಗಳಿಗೆ ಮನೆ ಕಟ್ಟುವವರಿಗೆ ಅಗತ್ಯ ಇದೆ. ಅದು ಇವತ್ತಿಗೂ ಅನುಮತಿ ಆಗಿಲ್ಲ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 7 ಮೆಂಬರ್ಸ್ ಕಮಿಟಿಯಲ್ಲಿ ಎಲ್ಲ ಆಗಿ ಬೆಂಗಳೂರಿಗೆ ಬಂದಿದೆ. ಇಲ್ಲಿಂದ ನಿರೀಕ್ಷಣಾ ಪತ್ರ EC ಪಡ್ಕೊಳ್ಬೇಕಾಗಿದೆ, ಡೈರೆಕ್ಟ್ರಿಗೆ ಬಂದಿದೆ. ಅಲ್ಲಿ ಕೂಡ ಒಂದು ಸಭೆ ಆಗಿದೆ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಅಲ್ಲಿಂದ ಅದ ನಂತರ ಯಾವುದೇ ಅನುಮತಿ ಬಂದಿಲ್ಲ. ಇನ್ನು ಈಗಾಗಲೇ ಏಪ್ರಿಲ್ ನಂತರ ಈಗ ಡಿಸೆಂಬರ್ ಬಂದಿದೆ, 7-8 ತಿಂಗಳು ಯಾವುದೇ ಕಾಮಗಾರಿಗಳಿಗೆ CRZ ಮರಳು ದೊರೆತಿಲ್ಲ. ಇನ್ನು ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಘೋಷಣೆ ಆದರೆ ಇನ್ನು ಈ 1 ವರ್ಷ ಚಿಲ್ಲರೆ ಯಾವುದೇ CRZ ವಲಯದ ಮರಳು ಸಿಗದೆ ಕೂಲಿ ಕಾರ್ಮಿಕರು ಬಂದವರು ಪುನರಪಿ ಕೆಲಸ ಇಲ್ಲ ಅಂತೇಳಿ ಕೆಲಸ ಬಿಟ್ಟು ಅವರು ಊರಿಗೆ ಹೋಗುವಂತ ಪರಿಸ್ಥಿತಿ. ಆ ಕಟ್ಟಡದ ಸಾಮಗ್ರಿಗಳ ಯಾರೆಲ್ಲ ಮಾರಾಟ ಮಾಡ್ತಾರೆ ಅವರಿಗೆ ತೊಂದರೆ, ಆರ್ಥಿಕವಾಗಿ ಕೂಡ ಹೊಡೆತ ಬೀಳುವಂಥದ್ದು. ಇದರ ಮಧ್ಯದಲ್ಲಿ ಎಲ್ಲ ರೀತಿಯ ಕಾಮಗಾರಿಗಳಿಗೆ ವೇಗ ಕೊಡ್ಲಿಕ್ಕಾಗಲ್ಲ. ಅದಕ್ಕಾಗಿ ಮಾನ್ಯ ಗಣಿ ಸಚಿವರು ಇದನ್ನ ಗಮನವನ್ನು ಇಟ್ಕೊಳ್ಬೇಕು. CRZ ವಲಯದಕ್ಕೆ ಈಗಾಗಲೇ 8 ದಿಬ್ಬ ಅಂದ್ರೆ ಪಾಲ್ಗುಣಿ ನದಿಯಲ್ಲಿ 5 ದಿಬ್ಬ ಮತ್ತು ನೇತ್ರಾವತಿಯಲ್ಲಿ 3 ದಿಬ್ಬಗಳನ್ನು ಗುರುತಿಸಿಕೊಂಡು ತಮಗೆ ಬಂದಿದೆ. ಅತಿ ಶೀಘ್ರದಲ್ಲಿ ತಾವೊಂದು ಅದನ್ನು EC ಅನ್ನು ಕೊಡುವಂತ ಕೆಲಸ ಕಾರ್ಯಗಳು ಮಾಡಿದ್ರೆ ಅದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೈಗೆತ್ತಿಕೊಳ್ಳಿಕ್ಕೆ ಆಗತ್ತೆ. ಮಂತ್ರಿಗಳಿದ್ದು ಬಹಳಷ್ಟು ಅಗತ್ಯ ಇರುವಂಥದ್ದು ಆ ಪ್ರದೇಶಕ್ಕೆ. ಆದ ಕಾರಣ ಏನಾದ್ರು ಮಾಡಿಕೊಂಡು ಆದಷ್ಟು ಅವಕಾಶ ಕೊಡಬೇಕಾಗ್ತದೆ. ಅಧ್ಯಕ್ಷರೇ, ಇದ್ರ ಬಗ್ಗೆ ನಿಮ್ಮ ಉತ್ತರ ಕರ್ನಾಟಕದರು ಮತ್ತು ಮಂಗಳೂರು ಮತ್ತು ಉಡುಪಿ ಎಲ್ಲ ಭಾಗದಿಂದ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆನೇ ಆಗಿದೆ ಮತ್ತು ಒಂದು ಮೀಟಿಂಗ್ ಅನ್ನು ಮಾಡಿದ್ದೀವಿ. ಆದಷ್ಟು ಬೇಗನೆ ಇದ್ರ ಬಗ್ಗೆ ಒಂದು ಕ್ರಮ ತೆಗೆದುಕೊಳ್ತೀವಿ. ಅಶೋಕ್. ಅಧ್ಯಕ್ಷರೇ, ಗ್ರಾಮೀಣ ಪ್ರದೇಶದಲ್ಲಿ ಈ PWD ಅವರು ಏನು ಲೈಸೆನ್ಸ್ ಕೊಡ್ತಾರೆ, ಅಧಿಕಾರಿಗಳು ಈ ಪ್ರೋಸೆಸ್ ಅನ್ನು ಲೇಟ್ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಇಷ್ಟುವರೆಗೆ ಅನುಮತಿ ಕೊಟ್ಟಾಗಿತ್ತು, ಪರವಾನಗಿ ಕೊಟ್ಟಾಗಿತ್ತು. ಇವತ್ತಿನವರೆಗೆ ಮೀಟಿಂಗ್ಗಳಾಗಲಿಲ್ಲ. ಕಾರ್ಮಿಕರು ಅದೇ ರೀತಿ ಏನು ಕಟ್ಟಡ ಬಿಲ್ಡಿಂಗ್ ಕಟ್ತಾರೆ ಅವ್ರದ್ದು ತೊಂದರೆ ಅಲ್ಲಿದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳು ಈ ಪರವಾನಗಿ ಕೊಡುವಲ್ಲಿ ಅದನ್ನು ಕೂಡಲೇ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದಾರೆ. ರಾಜೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಏನಾಗಿದೆ, ಈ ಸರ್ಕಾರದ ವತಿಯಿಂದಲೇ ಮಾಡ್ಬೋದು. ಸನ್ಮಾನ್ಯ ಅಧ್ಯಕ್ಷ, ಜಿಲ್ಲಾ ಪರಿಷತ್ತು PWD ಸಾಕಷ್ಟು ರಿಕ್ವೈರ್ಮೆಂಟ್ ಇದೆ. ಈ ಖಾಸಗಿ ಬಿಲ್ಡಿಂಗು ಅಥವಾ ಮನೆ ಕಟ್ಟಂತರಿಗೆ, ಜನತಾ ಮನೆ ಕಟ್ಟಂತರಿಗೆ ಈ PWD ಮತ್ತು PRD ಮುಖಾಂತರನೇ ರವಾನೆ ಮಾಡ್ಬೋದು. ಅಟ್ಲೀಸ್ಟ್ ಕೊನೆ ಪಕ್ಷ ಅವ್ರಿಗಾರು ಅನುಮತಿ ಕೊಡ್ಲಿ. ಈ ಖಾಸಗಿ ಅವ್ರಿಗೆ ಕೊಟ್ರೆ ಅವ್ರು ಹೇಳ್ದಂಗೆ ಇವತ್ತು ದಂಧೆ ಯಾರು ನಿಲ್ಸಕ್ಕಾಗಿಲ್ಲ. ರಾತ್ರಿ 10, 11, 12 ಗಂಟೆಗೆ ಈ ಕಳ್ಳು ಮದ್ದು ಕಳ್ತನದಲ್ಲಿ ಮಾಡಿ 18-20 ಸಾವಿರ ಚಾರ್ಜ್ ಮಾಡ್ತಾರೆ. ಅನಗತ್ಯ, ಬಹಳ ಕಡಿಮೆ ದರದಲ್ಲೂ ಸಿಗುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲೂ ಮರಳೇ ಸಿಗದೇ ಇರತಕ್ಕಂಥ ಸ್ಥಿತಿಯಾಗಿದೆ. ಎಲ್ಲೆಲ್ಲಿ ಸಿಗುತ್ತೋ ಬೇರೆ ಬೇರೆ ಸಿಗದಲ್ಲೇ ಇರತಕ್ಕಂಥ ಪ್ರದೇಶಕ್ಕೂ ಕೂಡ ಒಂದು ಕೊಡೋ ರೀತಿ ಒಂದು ಅವಕಾಶ ಮಾಡೋಕ್ಕೆ ಒಂದು ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಗಣಿ ಸಚಿವರಿಗೆ ಒಂದು ಮೂಲಭೂತವಾಗಿ ನಮ್ಮ ತಾಲೂಕಿನ ಒಂದು ಸಮಸ್ಯೆ ಇದೆ, ಮನವಿ ಮಾಡ್ತೇನೆ. ಸಚಿವರೇ ಜಂಬೂರ್ ಹುಲಿಕೆರೆ ಕ್ರೋಮೈಟ್ ಗಣಿ ಇದೆ ಸರ್, ಅದು ಸ್ಥಗಿತ ಆಗಿ 22 ವರ್ಷ ಆಗಿದೆ. 22 ವರ್ಷ ಆಗಿದೆ. ಅಲ್ಲಿ ಅದು ಕ್ಲೋಸ್ ಆಗಬೇಕಾಗಿದೆ. ರೈತರ ಜಮೀನ್ ಮೇಲೆಲ್ಲ ಮಣ್ಣನ್ನ ಸುರಿದ್ಬಿಟ್ಟಿದ್ದಾರೆ. ಅದನ್ನ ಮುಚ್ಚಿಕೊಡಿ ಅಂತ ತಮಗೂ ಕೂಡ ಪತ್ರ ಕೊಟ್ಟಿದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೊಟ್ಟಿದ್ದೀನಿ. ಅದಕ್ಕೆ ಕ್ರಮ ತಗೋಬೇಕು. ರೈತರ ದೃಷ್ಟಿಯಿಂದ ರೈತರಿಗೆ ಉಳುಮೆ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ದಯಮಾಡಿ ಕ್ರಮ ತಗೋಬೇಕು ಅಂತ ಮನವಿ ಮಾಡ್ತಿದ್ದೇನೆ. ಅಧ್ಯಕ್ಷ, ಕೊಳ್ಳೇಗಾಲ ಭಾಗದಲ್ಲೂ ಕೂಡ ಬಹಳಷ್ಟು ಮರಳು ದಂಧೆ ನಡೀತಾ ಇದೆ. ಹಿಂದೆ ಒಂದು ಸರ್ಕಾರ ಕಾನೂನು ಮಾಡಿತ್ತು ಮಾನ್ಯ ಅಧ್ಯಕ್ಷ, ಮೈಸೂರು ಜಿಲ್ಲೆನಲ್ಲಿ ಸರ್ಕಾರಕ್ಕೆ ರಾಯಲ್ಟಿ ತೊಂದರೆ ಇಲ್ಲ, ಚರ್ಚೆ ಮಾಡೋ. ಈಗ ಸಮಸ್ಯೆ ಏನಿದೆ ಮಿನಿಸ್ಟರ್? ಅದೇ ಸಮಸ್ಯೆನೇ ಸರ್.
ಅದೇ ಹಿಂದೆ ರಾಯಲ್ಟಿ ಎಲ್ಲ ಮತ್ತೆ ಈಗ ಫಾಸ್ಟ್ಗೆ ಏನಾಗಬೇಕು ಹೇಳಿ. ಅದೇ ರಾಯಲ್ಟಿನ ಜಾರಿ ಮಾಡಿದ್ರೆ ಸರ್ಕಾರಕ್ಕೆ ರೆವಿನ್ಯೂ ಕೂಡ ಬರ್ತದೆ. ಓಕೆ, ಸೊ ಮುಕ್ತವಾಗಿ ಮರಳು ದೊರಕುತ್ತೆ ಸರ್. ಈ ಕಳ್ಳದಂದ್ರೆ ನಿಂತೋಗುತ್ತೆ. ಅಧ್ಯಕ್ಷ, ಉತ್ತರದಲ್ಲಿ ಒಂದು ಕೊಟ್ಟಿದ್ದಾರೆ, ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಎಂ ಸ್ಯಾಂಡ್ ಅಂತ ಹೇಳುವಂಥದ್ದೆಲ್ಲ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕಿಗೆ ಎಂ ಸ್ಯಾಂಡ್, ಈ ರೋಡು ಮತ್ತು ಇನ್ನಿತರಕ್ಕೆ ಉಪಯೋಗ ಆಗಬಹುದು ಬಿಟ್ಟರೆ ಈ ಮನೆ ಕಟ್ಟುವಂಥ ವ್ಯವಸ್ಥೆಗಳಿಗೆ ಎಂ ಸ್ಯಾಂಡ್ ಅಧ್ಯಕ್ಷರಿಗೂ ಗೊತ್ತಿದೆ ಬಹಳಷ್ಟು ಉಪಯೋಗ ಆಗೋದು ಕಡಿಮೆ. ಅದಕ್ಕಾಗಿ ತಮ್ಮ ಮೂಲಕ ನಾನು ಮಂತ್ರಿಗಳ ಹತ್ರ ಸರ್ಕಾರಕ್ಕೆ ಇಷ್ಟೇ ಮನವಿ ಮಾಡೋದು, ಈಗಾಗಲೇ ಡೈರೆಕ್ಟರ್ ಆಫೀಸ್ ಮತ್ತು ಮಂತ್ರಿಗಳ ಕಚೇರಿಗೆ ಬಂದಂಥ ECನ ನಿರೀಕ್ಷಣಾ ಪತ್ರವನ್ನು ಆ 8 ದೀಪಗಳಿಗೆ ತೆಗೆಲಿಕ್ಕೆ ಅವಕಾಶಗಳನ್ನು ತಕ್ಷಣವಾಗಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಹತ್ರ ನಾನು ಮತ್ತೆ ಕೇಳಿಕೊಳ್ತೀನಿ. ಮಂತ್ರಿಗಳು. ಮಾನ್ಯ ಅಧ್ಯಕ್ಷೆ, ಒಂದು ಸ್ಥಳೀಯವಾಗಿ ಏನು ಆಶ್ರಯ ಮನೆಗಳು ಅವು ಕಟ್ತೇವಲ್ಲ ಸರ್, ಅವಕ್ಕೆ ಸ್ಥಳೀಯ ಹಳ್ಳಗಳು ಅಲ್ಲೇ ಆಜು-ಬಾಜು ಅದಾವ ಸರ್. ಒಂದು ಟ್ರ್ಯಾಕ್ಟರ್ ಸ್ಯಾಂಡ್ ತಗೊಳಕ್ ಬಿಡ್ತಾ ಇಲ್ಲ. ಅದಕ್ಕೆ ಮಾನ್ಯ ಸಚಿವರಿಗೆ ಹೇಳ್ಬಿಡ್ತೀನಿ, ಅವ್ರ ಮೈನ್ ಸ್ಯಾಂಡ್ ಡಿಪಾರ್ಟ್ಮೆಂಟ್ ಇದ್ದಾವ ಸರ್. ಕೆಲವು ಮಂದಿಗೆ ಎಂ ಸ್ಯಾಂಡ್ ಉಪಯೋಗ ಮಾಡೋ ಮನಸ್ಸಿಲ್ಲ, ಏನಾದ್ರೂ ಸ್ಯಾಂಡ್ ಹಾಕಿ ಕಟ್ಬೇಕು ಅಂತ ಕೆಲವು ಮಂದಿ ಮೈಂಡ್ ಇದೆ ಸರ್. ದಯವಿಟ್ಟು ಅದಕ್ಕೆ ಅಂತ ಟೈಟ್ ಆಗಿ ಮಾಡೋಕ್ಕಿಂತ ಅದಕ್ಕೆ ರಾಯಲ್ಟಿ ತಗೊಳ್ ಮಾಡ್ಲಿ, ಎಲ್ಲ ಮಾಡ್ಲಿ, ಕಾನೂನು ಪ್ರಕಾರ ಬಿಡೋ ಅಂತ ಹೇಳಂಗಿಲ್ಲ. ಬಟ್ ಜನರಿಗೆ ತೊಂದರೆ ಕೊಡೋದು ಆಗಬಾರ್ದು. ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ತಾನೇ ನಮ್ಮ ಸ್ನೇಹಿತರಂತ ವೇದವ್ಯಾಸ ಅವರು ಮಾತಾಡ್ದಂಗೆ ಈ ಎಂ ಸ್ಯಾಂಡ್ ಬಗ್ಗೆ, ಈ ಎಂ ಸ್ಯಾಂಡ್ ಬಂದ ಮೇಲೆ ಪ್ರಾರಂಭ ಆದಮೇಲೆ ಮರಳಿನ ಡಿಮ್ಯಾಂಡು ಕಡಿಮೆ ಆಗಿದೆ ದೊಡ್ಡ ದೊಡ್ಡ ಊರುಗಳಲ್ಲಿ. ಏನು ಸಾಕಷ್ಟು ಎಂ ಸ್ಯಾಂಡ್ ಈಗ ಉಪಯೋಗ ಆಗ್ತಾಯಿತ್ತು ಬೆಂಗಳೂರು ಅಂಥ ಪ್ರದೇಶದಲ್ಲಿ. ಮತ್ತು ಈಗ ಅವರು ಇದ್ರ ಬಗ್ಗೆ ಏನೋ ಸೂಕ್ತ ಕ್ರಮ ತೆಗೆದುಕೊಳ್ರಿ ಎಂದಿದ್ದಾರೆ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಆದಷ್ಟು ಬೇಗನೆ ಇದ್ರ ಬಗ್ಗೆ ಅಧ್ಯಕ್ಷ, ಒಂದು ಈಗ ಅವ್ರು ಕೇಳ್ತಾ ಇರೋದು ಈಗ EC ಅನ್ನ ಕೊಡ್ಲಿ ಅಂತ. EC ಕೊಡ್ಲಿಕ್ಕೆ ಏನ್ ಸಮಸ್ಯೆ ಇದೆ ಅಂತ ಹೇಳಿ, ಏನೋ ಸಮಸ್ಯೆ ಇದ್ರೆ ಕಾನೂನಲ್ಲಿ ಅದೇನಾದ್ರು ಪರಿಹಾರ ಮಾಡಿ. ಏನು ಸಮಸ್ಯೆ EC ಕೊಡ್ಲಿಕ್ಕೆ ಲೇಟ್ ಮಾಡಿರೇನಾಗುತ್ತೆ? ಸಮಸ್ಯೆ ಏನಿಲ್ಲ, ಅಧಿಕಾರಿಗಳ ಹತ್ರ ಇದ್ರೆ ಈಗ ನಾಳೆ ದಿವಸನೇ ನಾವು ಮಾತಾಡ್ಬಿಟ್ಟು ಏನಾಗಿದೆ ಸೂಕ್ತ ಪರಿಹಾರ ಹುಡುಕ್ತೇವೆ. ಅಧ್ಯಕ್ಷ, ನಮ್ಮ ಜಿಲ್ಲೆಯಲ್ಲಿ ಮೀನುಗಾರಿಕಾ ವ್ಯವಸ್ಥೆಗೆ 3 ತಿಂಗಳು ನಿಲ್ತದೆ. ಅದು ಮಾತ್ರ ಅಲ್ಲ, ಮರಳು ತೆಗಿಲಿಲ್ಲ ಅಂತೇಳಿ ಆದ್ರೂ ಕೂಡ ನಾಳೆ ಬೋಟ್ಗಳು ಒಳಗಡೆ ಬರುವಂತ ಸಮಸ್ಯೆಗಳು ಇದೆ. ಹಾಗಾಗಿ ನಾವು ಮೈನಿಂಗ್ ಮಾಡಬೇಕಾದಂತ ವ್ಯವಸ್ಥೆಗಳು ಕೂಡ ಇದೆ. ಇಲ್ಲ ಅಂದ್ರೆ ಮರಳು ಹೂಳೆತ್ತುವಂತ ಕೆಲಸ ಆಗಿಲ್ಲ ಅಂದ್ರೆ ಅದು ಸಮಸ್ಯೆ ಇದೆ. ಅದಕ್ಕಾಗಿ ಅದಕ್ಕೆ ಅವಕಾಶ ತಕ್ಷಣ ಕೊಡಬೇಕು ಅಂತೇಳಿ ಕೈಕೊಂಡು ಮತ್ತೆ ಚರ್ಚೆ ಎಲ್ಲ ಇದು ಮತ್ತೆ ನೋಡಿ, ಒಮ್ಮೆ ಅವಕಾಶ ಕೊಟ್ಟಿದೆ ನಿಮಗೆ, ಮನಸ್ಸಾದಾಗ ಎದ್ದು ಮಾತಾಡ್ಲಿಕ್ಕೆ ಆಗುದಿಲ್ಲ. ಅವಾಗ ಆಲೋಚನೆ ಆಗ್ಲಿಲ್ಲ ಇದೆಲ್ಲ. ಭೀಮನಟಿ ನಾಯಕ್ ಕೂತ್ಕೊಂಡು ಸಡನ್ ಆಗಿ ಚುಕ್ಕೆ ಗುರುತಿನ ಗುರುತು